ತಮ್ಮ ಸಂತೋಷದ ಹೊರತು ಮತ್ತೊಬ್ಬರ ನೋವು ನಲಿವುಗಳ ಬಗ್ಗೆ ಯಾರು ತಲೆಕೆಡಿಸಿಕೊಳ್ಳೋದೇ ಇಲ್ಲ ಬಿಡಿ. ಆದರೆ ಇಲ್ಲೋರ್ವ ಕಾಲೇಜು ವಿದ್ಯಾರ್ಥಿ ಮತ್ತೊಬ್ಬರಿಗೆ ಸಂತೋಷ ಸಿಗಲಿ, ನೋವಿನಲ್ಲಿರುವವರ ಮುಖದಲ್ಲೊಂದು ಸಣ್ಣ ಮಂದಹಾಸ ಮೂಡಲಿ ಅಂತ ವಿಶಿಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಹೌದು, ಅದಕ್ಕಾಗಿ ಆತ ಮಹತ್ತರದ್ದೇನು ಮಾಡಿಲ್ಲ, ಮಾಡಿದ್ದಿಷ್ಟೇ ವಿಶಿಷ್ಟ ಹೆಲ್ಮೆಟ್ ಧರಿಸಿ ಮತ್ತೊಬ್ಬರ ಮುಖದಲ್ಲೊಂದು ಸ್ಮೈಲ್ ಅನ್ನ ಮೂಡಿಸ್ತಾ ಇದ್ದಾನೆ. ಈತನ ಹೆಸರು ಅಜಿತ್ ಶೆಟ್ಟಿ. ಮಡಂತ್ಯಾರು ಸೆಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪದವಿ ವಿದ್ಯಾರ್ಥಿ. ರಜೆಯಲ್ಲಿ ಮಂಗಳೂರಿನಲ್ಲಿ ಝೊಮ್ಯಾಟೊ ಬಾಯ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ವೇಳೆ ಬೈಕ್ ಬಿಡುವಾಗ ಧರಿಸುವಂತ ಹೆಲ್ಮೆಟ್ ನಿಂದಲೇ ಮತ್ತೊಬ್ಬರ ಮುಖದಲ್ಲಿ ಈತ ಸ್ಮೈಲ್ ಮೂಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾನೆ. ಅಜಿತ್ ಶೆಟ್ಟಿ ಧರಿಸುವಂತ ಹೆಲ್ಮೆಟ್ಗೆ ಬನ್ನಿ ಹೆಲ್ಮೆಟ್ ಅಂತ ಹೆಸರು. ನೋಡುವಲ್ಲಿ ಹೊರತುಪಡಿಸಿ ಉಳಿದ ಭಾಗ ಮೊಲದ ತುಪ್ಪಳದಂತಹ ನುಣುಪಾದ ಗುಲಾಬಿ ರಂಗಿನ ವಸ್ತುವಿನಿಂದ ಆವರಿಸಿದೆ. ಮಧುಮೇಹದಿಂದ ಕಂಗಾಲಾಗಿದ್ದೀರಾ? ಶುಗರ್ ಕಂಟ್ರೋಲ್ಗೆ ಬರ್ತಿಲ್ವೇ? ನಮ್ಮ ಹೋಮಿಯೋಪತಿಯಲ್ಲಿದೆ ಸೂಕ್ತ ಚಿಕಿತ್ಸೆ. ಕರೆ ಮಾಡಿ. ಉದ್ದನೆಯ ಮೊಲದ ಕಿವಿಯೂ ಇದೆ, ಕಣ್ಣು, 2 ಉದ್ದನೆಯ ಹಲ್ಲು ಕೂಡ ಇದೆ. ಇವರು ಹೆಲ್ಮೆಟ್ ಧರಿಸಿ ಬೈಕ್ನಲ್ಲಿ ಓಡಾಡಿದ್ರೆ ಸಾಕು, ನೋಡಿದವರ ಮುಖದಲ್ಲೊಂದು ನಗು ಮೂಡುತ್ತದೆಯಂತೆ. ಕೆಲವರು ಹಿಂದಿರುಗಿ ನೋಡ್ತಾರಂತೆ, ಮತ್ತೆ ಕೆಲವರು ಕರೆದು ಮಾತನಾಡಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರಂತೆ. ಇದು ಹೆಸರು ಬನ್ನಿ ಹೆಲ್ಮೆಟ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನಾನು ಕವರ್ ಹಾಕಿದ್ದು. ಇದು ಯಾಕೆ ಮಾಡೋದಾದ್ರೆ, ನಮ್ಮ ಮಂಗಳೂರಲ್ಲಿ ಕೆಲವು ಆಫೀಸ್ ಆಗಲಿ ಏನೇ ಆಗಲಿ ಅವರೆಲ್ಲ ಟೆನ್ಷನ್ ಅಲ್ಲಿ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿ ಕೆಲವರೆಲ್ಲ ಸ್ಮೈಲ್ ಮಾಡ್ತಾರೆ, ಅವರಿಗೊಂದು ಖುಷಿ ಕೊಡ್ತಾರೆ. ನಾವು ಖುಷಿಯಲ್ಲಿ ಇರಬೇಕು, ಖುಷಿಯಲ್ಲಿ ಇದ್ದಷ್ಟು ಜಾಸ್ತಿನ ಬದುಕ್ತೀವಿ. ಹಾಗೆ ನಾನೊಂದು ಹೇಳಿ ಹೀಗೆ ಮಾಡಿದ್ದು. ನಾನು ಪಾರ್ಟ್ ಟೈಮ್ ಆಗಿ ಝೊಮ್ಯಾಟೊದಲ್ಲಿ ವರ್ಕ್ ಮಾಡ್ತೀನಿ. ನಾನು ಎಜುಕೇಶನ್ ಮಾಡ್ತೀನಿ, ಡಿಗ್ರಿ ಸೆಕ್ರೆಡ್ ಹಾರ್ಟ್ ಮಡಂತ್ಯಾರು ಅಂತ ಕಾಲೇಜಲ್ಲಿ. ಸೊ ಪಾರ್ಟ್ ಟೈಮ್ ರಜೆಯಲ್ಲಿ ಇರುವಾಗೆಲ್ಲ ಮಂಗಳೂರಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀನಿ. ಅಂದ್ರೆ ಒಂದು ತಮಿಳಲ್ಲಿ ಕ್ರೇಜಿ ಲಾಗರ್ ಅಂತ ಇದ್ದಾರೆ, ಸೊ ಅವರನ್ನೇ ನಾನು ನೋಡ್ತಿದ್ದೆ. ಸೊ ಇದಕ್ಕಿಂತ ಮೊದಲು ನಾನು ಲಾಗ್ ಎಲ್ಲ ಮಾಡ್ತಿದ್ದೆ, ಬಟ್ ನಂಗೆ ಖುಷಿ ಆಗ್ತಿತ್ತು. ಬಟ್ ನನ್ನ ನೋಡಿದ ನಂಗೆ ಮಾತ್ರ ಖುಷಿ ಆಗ್ಬಾರ್ದು, ಬೇರೆಯವರೆಲ್ಲ ಖುಷಿಯಲ್ಲಿ ಇರ್ಬೇಕಂತೇಳಿ ಸೊ ಇದನ್ನೆಲ್ಲ ಹಾಕಿ ಒಂದು ಚಿಕ್ಕ ಪ್ರಯತ್ನ, ಒಂದು 3-4 ರಿಯಾಕ್ಷನ್ ಎಲ್ಲ ಮಾಡಿದೆ. ಸೊ ಅದಕ್ಕೆಲ್ಲ ಹೇಳಿದೆ ಈಗನೇ ಕಂಟಿನ್ಯೂ ಮಾಡಿ, ಇದನ್ನು ಹಾಕೊಂಡು ಖುಷಿ ಆಗ್ತದೆ. ರೋಡ್ ಸೈಡ್ ಅಲ್ಲೆಲ್ಲ ಹೋಗುವಾಗ ಕೆಲವರೆಲ್ಲ ಸ್ಮೈಲ್ ಎಲ್ಲ ಇರ್ತದೆ, ಖುಷಿ ಆಗ್ತದೆ. ಹಾಗೆ ನಿಲ್ಲಿಸಿ ಎಲ್ಲ ಏರಿ ಖುಷಿ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ತಮಿಳುನಾಡಿನ ಕ್ರೇಜಿ ವ್ಲಾಗರ್ ಅನ್ನ ಫಾಲೋ ಮಾಡ್ತಾ ಇದ್ದಂತ ಅಜಿತ್ ಶೆಟ್ಟಿ ಉತ್ತೇಜಿತಗೊಂಡು ಈ ಹೆಲ್ಮೆಟ್ ಅನ್ನ 2,500 ರೂಪಾಯಿಗೆ ತಮಿಳುನಾಡಿನಿಂದ ತರಿಸಿದ್ದಾನೆ. ಈ ಹೆಲ್ಮೆಟ್ ನೋಡಿ ಟ್ರಾಫಿಕ್ ಪೊಲೀಸ್ ತಡೆದದ್ದು ಇದೆಯಂತೆ. ಆದ್ರೆ ಬಳಿಕ ಇದು ISI ಮಾರ್ಕ್ ಹೆಲ್ಮೆಟ್ ಅಂತ ಗೊತ್ತಾಗಿ ಬಿಟ್ಟು ಕಳಿಸಿದಾರಂತೆ. ತನ್ನಿಂದ ತನಗೊಬ್ಬನಿಗೆ ಸಂತೋಷ ಸಿಗಬಾರದು, ಇತರರಿಗೂ ಕೂಡ ಸಂತೋಷ ಸಿಗಬೇಕೆಂದು ಇಂತಹ ವಿಶಿಷ್ಟ ಪ್ರಯತ್ನದಲ್ಲಿದ್ದಾರೆ ಈ ಯುವಕ. ಈಗಿನ ಕಾಲದಲ್ಲೂ ಕೂಡ ಇಂಥವರು ಇದ್ದಾರೆಂದ್ರೆ ನಂಬೋಕೆ ಕಷ್ಟ ಅಲ್ವಾ? ಅಜಿತ್ ಶೆಟ್ಟಿಯಿಂದ ಮತ್ತಷ್ಟು ಮಂದಿ ಉತ್ತೇಜಿತರಾಗಿ ಅವರು ಇದೇ ರೀತಿ ಸಂತೋಷವನ್ನ ಹಂಚಲಿ.